ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ದೂರ ಟ್ರಾವೆಲ್ ಹೊಡೆದು ಸವಣದುರ್ಗ ಎಂಬ ಒಂದು ಪ್ಲೇಸ್ಗೆ ಟ್ರಾವೆಲ್ ಹೊಡೆದು ಸವಣದುರ್ಗ ಹಿಲ್ ಸ್ಟೇಷನ್ ಅದರ ಬಗ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋದು. ಬನ್ನಿ ಇದರ ಬಗ್ಗೆ ಕ್ಲಿಯರ್ ಆಗಿ ಮಾತಾಡಿಕೊಂಡು ಬರುವ, ಒಂದು ಬೇಸಿಕ್ ಇನ್ಫಾರ್ಮೇಶನ್ ಶೇರ್ ಮಾಡುವ ಬನ್ನಿ. ಇವತ್ತು ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು, ಅಷ್ಟು ಚಳಿ ಇಲ್ಲ. ಇವತ್ತು ನಮ್ಮ ಮನೆ ಜೂಲಿ ಇವತ್ತು ಬರಲಿಲ್ಲ, ಅದು ಮನೆಯಲ್ಲೇ ಉಂಟಂತ ಕಾಣ್ತದೆ. ನಮ್ಮ ಮನೆ ಎದುರು ಇರಲಿಲ್ಲ, ಎಲ್ಲಿ ಹೋಗಿದೆ. ಬರ್ಬೋದು ಇವತ್ತು ನಮ್ಮ ಮನೆಯ ಜೂಲಿ ಒಂದ ಬರ್ಬೋದು ಈಚೆಗೆ. ಇವತ್ತು ದೂರ ಟ್ರಾವೆಲ್ ಹೊಡೆದು ನಾವು ಸವಣದುರ್ಗ ಎಂಬ ಪ್ಲೇಸ್ಗೆ ಟ್ರಾವೆಲಿಂಗ್ ಮಾಡುದು. ಬನ್ನಿ. ಸವಣದುರ್ಗ ಎಲ್ಲಿರುವುದು? ಭಾರತದ ಕರ್ನಾಟಕದ ರಾಮನಗರ ಎಂಬ ಜಿಲ್ಲೆಯಲ್ಲಿ ಮಾಗಡಿ ಎಂಬ ಸ್ಥಳದಲ್ಲಿ ಇರುವುದು ಸವಣದುರ್ಗ. ಓದವರಿದ್ರು ನಮ್ಮ ಕಮೆಂಟ್ ರೀತಿಯಲ್ಲಿ ಯಾವ ರೀತಿ ಉಂಟಂತ ಹೇಳಿ. ಇದು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಉಂಟು? 1226 ಮೀಟರ್ ಎತ್ತರದಲ್ಲಿ ಇರುವ ಒಂದು ಪ್ಲೇಸ್ ಈ ಸವಣದುರ್ಗ ಅಂತ ಪ್ಲೇಸ್. ವಿಮಾನ ಹೋಗ್ತಾ ಉಂಟು, ವಿಮಾನ ಇಲ್ಲಿ ಒಳ್ಳೆ ರೀತಿಯ ಬಿಸಿಲುಂಟು ಗೈಸ್. ಅದು ಹೋಗ್ಲಿ. ಇದು ಏಷ್ಯಾದ ಅತಿ ದೊಡ್ಡವಾದ ಏಕಶಿಲೆ ಬೆಟ್ಟವಾಗಿದೆ. ಇದು ಎಷ್ಟು ಎತ್ತರದಲ್ಲಿ ಉಂಟು? ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಉಂಟು ಅಂತ ಆಗ ಹೇಳಿದ್ದೇನೆ. 1226 ಮೀಟರ್ ಎತ್ತರದಲ್ಲಿ ಉಂಟು. ಬೆಂಗಳೂರಿಂದ ಅಂದಾಜು 60 ಕಿಲೋಮೀಟರ್ ಇರುವುದಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಒಮ್ಮೆ ಓದೋರಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಮತ್ತೊಂದು ಹೇಳ್ಬೇಕಾದ್ರೆ ಇಲ್ಲಿ ಕೆಲವು ರೀತಿಯ 2 ಟೆಂಪಲ್ಗಳುಂಟು. ಒಂದು ಸಾವಡಿ ಶ್ರೀ ವೀರಭದ್ರೇಶ್ವರ ಟೆಂಪಲ್, ಮತ್ತೊಂದು ಟೆಂಪಲ್ ನರಸಿಂಹ ಸ್ವಾಮಿ ದೇವಸ್ಥಾನ. ಇದು 2 ಮೈನ್ ಟೆಂಪಲ್ ಈ ಪ್ಲೇಸಿನ, ಸವಣದುರ್ಗ ಎಂಬ ಪ್ಲೇಸಿನ. ಸವಣದುರ್ಗವು 2 ಬೆಟ್ಟಗಳಿಂದ ರೂಪುಗೊಂಡಿದೆ. ಯಾವ ಬೆಟ್ಟಗಳು? ಒಂದು ಕರಿಗುಡ್ಡ ಬೆಟ್ಟ, ಒಂದು ಬಿಳಿಗುಡ್ಡ ಎಂಬ ಒಂದು ಬೆಟ್ಟ. ಆ ಬೆಟ್ಟಗಳಿಂದ ರೂಪುಗೊಂಡಿದೆ. ಇಲ್ಲಿ ಕೆಲವು ರೀತಿಯ ಬಟರ್ಫ್ಲೈಸ್ ಚಿಟ್ಟೆಗಳುಂಟು. ಅದರ ಫೋಟೋ ಎಲ್ಲ ಸಿಕ್ಕಿದೆ, ನಾನು ಹಾಕ್ತೇನೆ. ಯಾವ ತಿಂಗಳಿಗೆ ಹೋದ್ರೆ ಒಳ್ಳೇದು? ಸೆಪ್ಟೆಂಬರ್ ಇಂದ ಫೆಬ್ರವರಿ ತನಕ ಹೋದ್ರೆ ಒಳ್ಳೇದಂತ ಕಾಣ್ತದೆ. ಯಾವತ್ತು ಬೇಕಾದ್ರೂ ಹೋಗ್ಬೋದು. ಇಲ್ಲಿ ಟೆಂಪಲ್ ಗಳೆಲ್ಲ ಉಂಟಲ್ಲ, ಯಾವತ್ತು ಬೇಕಾದ್ರೂ ಹೋಗ್ಬೋದು. ಒಂದು ಸೀಸನ್ ಹೇಳಿದಷ್ಟೇ, ಸೆಪ್ಟೆಂಬರ್ ಇಂದ ಫೆಬ್ರವರಿ ತನಕ. ಸವಣದುರ್ಗ ಯಾವ ರೀತಿಯಲ್ಲಿ ನೀವು ಹೋಗಬೇಕು? ನೀವು ಬೆಂಗಳೂರಿಗೆ ಹೋದರೆ ಬೆಂಗಳೂರಿಂದ ಮೆಜೆಸ್ಟಿಕ್ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ನೀವು ಮಾಗಡಿ ಎಂಬ ಸ್ಥಳಕ್ಕೆ ಬಸ್ಸಿನಲ್ಲಿ ಹೋಗಬೇಕು. ಅಲ್ಲಿಂದ ನೀವು ರಿಕ್ಷಾ ಅಥವಾ ಬಸ್ಸಿನಲ್ಲಿ ನೀವು ಸೀದಾ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ ಉಂಟು, ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ಸ್ವಲ್ಪ ಇರುವುದು, ಮಾಗಡಿ ಎಂಬ ಸ್ಥಳದಿಂದ ಸ್ವಲ್ಪ ಇರುವುದು. ಇದು ಎಷ್ಟು ಗಂಟೆಗೆ ಬೆಳಿಗ್ಗೆ ಓಪನ್ ಆಗುತ್ತೆ? ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗಿ ಸಂಜೆ 6 ಗಂಟೆವರೆಗೆ ಉಂಟು. ನಾವು ಇವಾಗ ಸವಣದುರ್ಗದ ಟ್ರಕ್ಕಿಂಗ್ ಬಗ್ಗೆ ಮಾತಾಡ. ಎಷ್ಟು ಕಿಲೋಮೀಟರ್ ಟ್ರಕ್ಕಿಂಗ್ ಉಂಟು? 5 ಕಿಲೋಮೀಟರ್ ಉಂಟು. ಅಂದಾಜು 5 ಕಿಲೋಮೀಟರ್ ಇರುವುದು. ಎಷ್ಟು ಗಂಟೆ ಬೇಕು 5 ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡ್ಲಿಕ್ಕೆ? ಅಂದಾಜು 3 ಗಂಟೆ ಬೇಕು. ಅಂದಾಜು 3 ಗಂಟೆ 50 ನಿಮಿಷ ಬೇಕಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಎಷ್ಟು ಟಿಕೆಟ್ ಪ್ರೈಸ್ ಒಬ್ಬರಿಗೆ? ದೊಡ್ಡವರಿಗೆ 250 ರೂಪಾಯಿ ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಚಿಕ್ಕವರಿಗೆ 125 ರೂಪಾಯಿ ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಆದ್ರೆ ಸಹ ನೀವು ಓದೋರಿದ್ರೆ ಇಲ್ಲಿಯ ಟಿಕೆಟ್ ಪ್ರೈಸ್ ಎಷ್ಟು ಅಂತ ಕಾಮೆಂಟ್ ರೀತಿಯಲ್ಲಿ ಹೇಳಿ, ಆಯ್ತಾ?
ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿ. ಟೈಮ್ ಮಾಡಿದ್ರೆ 7 ಗಂಟೆಗೆ ರಪ್ಪ ನಿಮಗೆ ವಿಡಿಯೋ ಬರುತ್ತೆ. ಅಲ್ಲಿವರೆಗೆಲ್ಲರಿಗೆ ಬೈ. ನಾಳೊಂದು ಸ್ಪೆಷಲ್ ವಿಡಿಯೋ ನೋಡುವ. ಈ ಪ್ಲೇಸಿನ ಬಗ್ಗೆ ನಿಮಗೆ ಎಷ್ಟು ಗೊತ್ತುಂಟು ಅದನ್ನೆಲ್ಲ ಕಾಮೆಂಟ್ ರೀತಿಯಲ್ಲಿ ಎಲ್ಲರಿಗೆ ತಿಳಿಬಹುದು, ನನಗೆ ಸಹ ತಿಳಿಬಹುದು, ಎಲ್ಲರಿಗೆ ತಿಳಿಬಹುದು. ಅಲ್ಲಿವರೆಗೆಲ್ಲರಿಗೆ ಇವತ್ತಿನ ವಿಡಿಯೋಗೆ ಬೈ.